ಶುಭೋದಯ. ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಸಮೂಹ ಸಂಪನ್ಮೂಲ ಕೇಂದ್ರ ಪಿಲಾರ್ ಮತ್ತು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೊಳಿಗೆ ಇವರ ಸಹಯೋಗದೊಂದಿಗೆ ಪಿಲಾರ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ 2023-24 ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆಗಮಿಸಿದಂತಹ ಗಣ್ಯಾತಿಗಣ್ಯರನ್ನು ವೇದಿಕೆ ಕರೆಯುವ ಸುಸಂದರ್ಭ ಇದೀಗ ಒದಗಿ ಬಂದಿದೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಉಳ್ಳಾಲ ನಗರಸಭೆ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಆಗಿರುವ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಹಾಗೂ ಇಂದಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಲಿರುವ ಶ್ರೀಯುತ ದಿನಕರ್ ಉಳ್ಳಾಲ್, ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಹಾಗೂ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾದಂತಹ ಶ್ರೀಯುತ ಮತ್ತಡಿಯವರು, ದಕ್ಷಿಣ ವಲಯ ಮಂಗಳೂರು ಇಲ್ಲಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀಯುತ HR ಈಶ್ವರವರು, ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಯಾದಂತಹ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಕುಮಾರ್ KS ರವರು, ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಘವ N ಉಚ್ಚಿಲ್ ರವರು, ಜಿಲ್ಲಾ BJP ಅಧ್ಯಕ್ಷರು ಮತ್ತು ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ರವರು, ವೃತ್ತಿಯಲ್ಲಿ ವಕೀಲರಾಗಿದ್ದು ಉಳ್ಳಾಳ ಚೀರುಂಬ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರಾಗಿ, ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಹಾಗೂ ಪ್ರಸ್ತುತ ಭಗವತಿ ಶಾಲಾ ಸಂಚಾಲಕರಾಗಿರುವ ಶ್ರೀಯುತ ಸದಾಶಿವ ಉಳ್ಳಾಲ್ ರವರು, ಮಾನ್ಯ ಶಿಕ್ಷಣ ಸಂಯೋಜಕರಾದಂತಹ ಶ್ರೀಮತಿ ಅನ್ನಪೂರ್ಣ ಬುಚ್ಚನ್ ರವರು, ಮಾನ್ಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಮತಿ ಸುಷ್ಮಾ ವಿ ಕಿಣಿಯವರು, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರಾದ ಶ್ರೀಯುತ ಮೋಹನ್ ಶಿರ್ಲಾಲ್ ರವರು, ಪಿಲಾರ್ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿ ಆದಂತಹ ಶ್ರೀಮತಿ ಗೀತಾ ಡಿ ಶೆಟ್ಟಿಯವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರತಿನಿಧಿಯಾದಂತಹ ಶ್ರೀಯುತ ಚಂದ್ರಶೇಖರ್ ರವರು, ತಲಪಾಡಿ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಹರೀಶ್ ಕುಮಾರ್ ರವರು, ಉಳ್ಳಾಳ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಮೋಹನ್ ಕುಮಾರ್ ರವರು ಉಪಸ್ಥಿತರಿರುತ್ತಾರೆ. ಇವರನ್ನೆಲ್ಲ ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜಿ ಹಾಗೂ ಭಗವತಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಮತ್ತು ಭಗವತಿ ಪ್ರಾಥಮಿಕ ಶಾಲೆಯ ಶಾಲಾ ನಾಯಕಿ ಕುಮಾರಿ ಅನುಷ್ಕಾರವರು ಜೊತೆಗೂಡಿ ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದೀಗ ನಾವು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೆಜ್ಜೆಯನ್ನಿಡುತ್ತಿದ್ದೇವೆ. ಓ ಮಗುವೆ, ಆಗು ನೀ ಧೈರ್ಯದ ಚಿಲುಮೆ, ತಟ್ಟುವರು ಬೆನ್ನ ನಿನ್ನ ಸಾಧನೆಗಳೊಂದಿಗೆ, ಹೊರಹಾಕು ನಿನ್ನ ಬೆಲೆಯುಳ್ಳ ಪ್ರತಿಭೆ, ಸಿಗುವುದು ನಿನಗೆ ಸುಸಜ್ಜಿತ ವೇದಿಕೆ, ನಡೆಸುವುದು ನಿನ್ನ ಕೈ ಹಿಡಿದ ಕಾರ್ಯ, ಸಿಗುವುದು ನಿನಗೆ ಪ್ರಶಸ್ತಿಯ ಮೌರ್ಯ. ಇದು ನಾವು ವಿದ್ಯಾರ್ಥಿಗಳಿಗೆ ಕೊಡುವಂತಹ ಒಂದು ಉಕ್ತಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗಾಗಿ ದೇವರನ್ನು ನೆನೆಯಲು ಬರುತ್ತಿದ್ದಾರೆ ನಮ್ಮ ಭಗವತಿ ಶಾಲಾ ವಿದ್ಯಾರ್ಥಿನಿಯರು. ಇದರೊಂದಿಗೆ ನಮ್ಮ ನಾಡಿಗೆ ಸಲ್ಲಿಸುವ ಗೌರವದ ಪ್ರತೀಕವಾದ ನಾಡಗೀತೆಯು ಈ ವೇದಿಕೆಯಲ್ಲಿ ಮೊಳಗಲಿದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾಲೇಷು ಸರ್ವದಾ. ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿ
ಪದ್ಧತಿಯಲ್ಲಿ ಅತಿಥಿಗಳಿಗೆ ವಿಶೇಷವಾದಂತಹ ಸ್ಥಾನಮಾನವಿದೆ. ಆಕಾಶಕ್ಕೆ ಸೂರ್ಯ ಚಂದ್ರ ನಕ್ಷತ್ರಗಳೇ ಭೂಷಣ. ನಮ್ಮಿ ಅಂದದ ವೇದಿಕೆಗೆ ಅಂದರೆ ಕುವೆಂಪು ವೇದಿಕೆಗೆ ಇಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳೇ ಭೂಷಣ. ಬಂದಂಥ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಮತಿ ಸಿಂಥಿಯಾ ಡಿಸೋಜರ್ ಅವರು. ಸರ್ವರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಪ್ರಥಮತಃ 2023-24ನೇ ಸಾಲಿನ ಪ್ರಾಥಮಿಕ ವಿಭಾಗದ ಪ್ರತಿಭಾ ಕಾರಂಜಿಗೆ ಆಗಮಿಸಿರುವ ಸರ್ವರಿಗೂ ಸ್ವಾಗತ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ ಎಂದು ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿರುತ್ತಾರೆ. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲೂ ತಮ್ಮ ಪ್ರತಿಭೆಯನ್ನು ಹೊರಸೂಸಲು ಪ್ರತಿಭಾ ಕಾರಂಜಿಯು ಒಂದು ಸೂಕ್ತ ವೇದಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಸಂಪನ್ಮೂಲ ಕೇಂದ್ರ ಪಿಲಾರ್ ಮತ್ತು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೊಳಿಗೆ ಇವರ ಸಹಯೋಗದೊಂದಿಗೆ ಪಿಲಾರ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ 2023-24 ಸ್ಪರ್ಧೆಯೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಪಿಲಾರ್ ಕ್ಲಸ್ಟರ್ ಮಟ್ಟದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಉಳ್ಳಾಲ ನಗರಸಭೆ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ದಿನಕರ್ ಉಳ್ಳಾಲ್ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲೆಯ ವಿದ್ಯಾರ್ಥಿನಿ. ಸರಳತೆಯನ್ನು ಮೈಗೂಡಿಸಿಕೊಂಡು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಜನರ ಒಳಿತನ್ನೇ ಬಯಸುತ್ತಿರುವ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರು ಮಾನ್ಯ ಶ್ರೀಯುತ ಮದ್ದಡಿ ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲೆಯ ವಿದ್ಯಾರ್ಥಿನಿ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯೇ ನನ್ನ ಗುರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಆಗಾಗ ಭೇಟಿ ನೀಡುತ್ತಾ ಶಿಕ್ಷಣದ ಆಗುಹೋಗುಗಳನ್ನು ತಿಳಿದುಕೊಂಡು ಶಿಕ್ಷಕರಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿರುವವರು ಮತ್ತು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕ್ಷೇತ್ರ ಶಿಕ್ಷಣ ಕೇಂದ್ರ ಮಂಗಳೂರು ದಕ್ಷಿಣ ವಲಯದ ಮಾನ್ಯ ಶಿಕ್ಷಣಾಧಿಕಾರಿಯಾದ ಶ್ರೀಯುತ HR ಈಶ್ವರ್ರವರು ಇವರಿಗೂ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲಾ ವಿದ್ಯಾರ್ಥಿನಿ. ಶಿಕ್ಷಣ ಕ್ಷೇತ್ರವು ತಮಗೊಪ್ಪಿಸಿದ ಕೆಲಸವನ್ನು ದಕ್ಷತೆಯಿಂದ ನಿರ್ವಹಿಸುತ್ತಾ ಎಲ್ಲರ ಮೆಚ್ಚುಗೆಗೂ ಪಾತ್ರರಾಗಿರುವ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಕುಮಾರ್ KS ಇವರಿಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲಾ ವಿದ್ಯಾರ್ಥಿನಿ. ಒಂದು ಶಾಲೆಯು ಅಭಿವೃದ್ಧಿ ಪಥದತ್ತ ಸಾಗಲು ಆ ಶಾಲೆಯ ಟ್ರಸ್ಟಿ ವರ್ಗದವರು ಮಹತ್ತರ ಪಾತ್ರ ವಹಿಸುತ್ತಾರೆ. ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಯುತ ರಾಘವ್ N. ಉಚಿಲ್ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವುದು ನಮಗೆ ಆನಂದದಾಯಕವಾದುದು. ಇವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲಾ ವಿದ್ಯಾರ್ಥಿನಿ. ದಿಟ್ಟ ನಡೆ, ನೇರ ನುಡಿ, ಕಂಚಿನ ಕಂಠದ ಉತ್ತಮ ವಾಗ್ಮಿಯೂ ಆಗಿರುವ, ಎಲ್ಲರ ಜೊತೆ ಸ್ನೇಹ ಸೌಹಾರ್ದತೆಯಿಂದ ಇರುವವರು,
ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು, ಜಿಲ್ಲಾ ಬಿಜೆಪಿ ಪಕ್ಷದ ಅಧ್ಯಕ್ಷರು ಹಾಗೂ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಸೆಕ್ರೆಟರಿ ಆಗಿರುವ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ಇವರಿಗೂ ಮನದಾಳದಿಂದ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯೇ ನನ್ನ ಗುರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಆಗಾಗ ಭೇಟಿ ನೀಡುತ್ತಾ ಶಿಕ್ಷಣದ ಆಗು ಹೋಗುಗಳನ್ನು ತಿಳಿದುಕೊಂಡು ಶಿಕ್ಷಕರಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿರುವವರು ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕ್ಷೇತ್ರ ಶಿಕ್ಷಣ ಕೇಂದ್ರ ಮಂಗಳೂರು ದಕ್ಷಿಣ ವಲಯದ ಮಾನ್ಯ ಶಿಕ್ಷಣಾಧಿಕಾರಿಯಾದ ಶ್ರೀಯುತ HR ಈಶ್ವರ್ ರವರು ಇವರಿಗೂ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮ ಶಾಲಾ ವಿದ್ಯಾರ್ಥಿನಿ. ವೃತ್ತಿಯಲ್ಲಿ ವಕೀಲರು ಮತ್ತು ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುತ್ತಿರುವವರು ಉಪಾಧ್ಯಕ್ಷರು ಉಳ್ಳಾಲ ಚೀರಂಬ ಭಗವತಿ ಕ್ಷೇತ್ರ, ಅಧ್ಯಕ್ಷರು ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಉಪಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಪ್ರಸ್ತುತ ಭಗವತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾಗಿರುವ ಶ್ರೀಯುತ ಸದಾಶಿವ್ ಉಳ್ಳಾಲ್ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮ ಶಾಲಾ ವಿದ್ಯಾರ್ಥಿನಿ. ಸದಾ ನಗುಮುಖದಿಂದ ಎಲ್ಲರ ಮನಸ್ಸನ್ನು ಗೆದ್ದು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ವಲಯದ ಶಿಕ್ಷಣ ಸಂಯೋಜಕಿ ಹಾಗೂ 2023-24ನೇ ಸಾಲಿನ ಪ್ರತಿಭಾ ಕಾರಂಜಿಯ ಉಸ್ತುವಾರಿ ವಹಿಸಿರುವ ಧೀಮಂತ ವ್ಯಕ್ತಿತ್ವ ಶ್ರೀಮತಿ ಅನ್ನಪೂರ್ಣ ಬುಚ್ಚನ್ರವರದು. ಇವರಿಗೆ ಎಲ್ಲರ ಪರವಾಗಿ ಮನದಾಳದಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮ ಶಾಲಾ ವಿದ್ಯಾರ್ಥಿನಿ. ಅನುದಾನಿತ ಶಿಕ್ಷಕರ ಸಂಘದ ಅಧ್ಯಕ್ಷರಾದ KK ಮಂಚನಾಡಿ ಇವರಿಗೂ ಮನದಾಳದಿಂದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿ ಗೌರವಿಸಲಿದ್ದಾಳೆ. ಶಿಕ್ಷಕ ಸಂಘದ ಪ್ರತಿನಿಧಿಯಾಗಿರುವ ವಸಂತ್ ರೈ ಭಗಂಬಿಲ ಇವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಹೃದಯ ತುಂಬಿದ ಸ್ವಾಗತ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿ ಹೂವನ್ನು ಕೊಟ್ಟು ಗೌರವಿಸಲಿದ್ದಾಳೆ. ಕ್ರಿಯಾಶೀಲತೆ ಯಶಸ್ಸಿನ ಕೀಲಿಕೈ ಎಂಬ ನಾಣ್ಣುಡಿ ಎಲ್ಲರಿಗೂ ತಿಳಿದಿದೆ. ಅದರಂತೆ ಸದಾ ಕ್ರಿಯಾಶೀಲತೆಯಿಂದ ತಮ್ಮ ಕಾರ್ಯದಕ್ಷತೆಯಿಂದ ಎಲ್ಲರ ಮನವನ್ನು ಗೆದ್ದವರು ಪ್ರಸ್ತುತ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಶ್ರೀಮತಿ ಸುಷ್ಮಾ ವಿ ಕಿಣಿ ಇವರಿಗೆ ಎಲ್ಲರ ಪರವಾಗಿ ಮನದುಂಬಿ ಸ್ವಾಗತಿಸುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮ ಶಾಲಾ ವಿದ್ಯಾರ್ಥಿನಿ. ಶ್ರೀಯುತ ಜಗದೀಶ್ ಶೆಟ್ಟಿ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಅವರ ಅನುಪಸ್ಥಿತಿಯಲ್ಲಿದ್ದಾರೆ. ಶ್ರೀಯುತ ಮೋಹನ್ ಶಿರ್ಲಾಲ್ ಕಾರ್ಯದರ್ಶಿ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮ ಶಾಲಾ ವಿದ್ಯಾರ್ಥಿನಿ. ಶಿಕ್ಷಣವು ನಿರಂತರ ಪ್ರಕ್ರಿಯೆ, ಇದಕ್ಕೆ ಕೊನೆ ಎಂಬುದು ಇಲ್ಲ. ಅದು ನಮ್ಮನ್ನು ಆವರಿಸಿದಾಗ ಆಗುವ ಖುಷಿಯೇ ಬೇರೆ. ಈ ರೀತಿಯಾಗಿ ಶಿಕ್ಷಣಕ್ಕೆ ತಮ್ಮನ್ನು ಮುಡಿಪಾಗಿಟ್ಟವರು ಸಮೂಹ ಸಂಪನ್ಮೂಲ ವ್ಯಕ್ತಿ ಪಿಲಾರ್ ಕ್ಲಸ್ಟರ್ ಇವರು ಗೀತಾ ಡಿ ಶೆಟ್ಟಿ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮ ಶಾಲಾ ವಿದ್ಯಾರ್ಥಿನಿ. ಶ್ರೀಯುತ ಚಂದ್ರಶೇಖರ್ ಪ್ರತಿನಿಧಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಲಪಾಡಿ ಕ್ಲಸ್ಟರ್ನ ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮ ಶಾಲಾ ವಿದ್ಯಾರ್ಥಿನಿ. ಉಳ್ಳಾಲ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವ
ಶ್ರೀಯುತ ಮೋಹನ್ ಕುಮಾರ್ ಇವರಿಗೂ ನಮ್ಮಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮ ಶಾಲಾ ವಿದ್ಯಾರ್ಥಿನಿ. ಭಗವತಿ ಎಜುಕೇಶನ್ ಟ್ರಸ್ಟ್ನ ಕೋಶಾಧಿಕಾರಿ ಆಗಿರುವ ಶ್ರೀಯುತ ಮಾಧವ್ ತಲಪಾಡಿ ಇವರು ಸದಾ ಹಸನ್ಮುಖಿ ಹಾಗೂ ಸೌಮ್ಯ ಸ್ವಭಾವ ಹಾಗೂ ನಗುಮುಖದಿಂದ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಇಂದು ತಮ್ಮ ಆಗಮನ ನಮಗೆ ಸಂತೋಷದಾಯಕವಾದುದು. ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲಾ ವಿದ್ಯಾರ್ಥಿನಿ. ಉಳ್ಳಾಲ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಯುತ ಮೋಹನ್ ಕುಮಾರ್ ಇವರಿಗೂ ನಮ್ಮಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲಾ ವಿದ್ಯಾರ್ಥಿನಿ. ಮಕ್ಕಳು ಯಾವ ರೀತಿ ಕಲಿಯಬೇಕು, ಅವರ ಭವಿಷ್ಯವನ್ನು ಯಾವ ರೀತಿ ರೂಪಿಸಬೇಕು ಎಂಬುದನ್ನು ಗಣನೆಯಲ್ಲಿಟ್ಟುಕೊಂಡು ಎಲ್ಲರೊಂದಿಗೆ ಪ್ರೀತಿಯಿಂದ ಎಲ್ಲರ ಜೊತೆ ಸಂಪರ್ಕದಲ್ಲಿರುವವರು ನಮ್ಮಿ ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾರವರು. ಇವರಿಗೂ ಸ್ನೇಹಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲಾ ವಿದ್ಯಾರ್ಥಿನಿ. ಮಕ್ಕಳು ಅರಳುವ ಪ್ರತಿಭೆಗಳು. ಅವರಿಗೆ ಸೂಕ್ತ ಮಾರ್ಗದರ್ಶನ ಯಾವ ರೀತಿ ನೀಡಬೇಕು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡು ಮಕ್ಕಳೊಂದಿಗೆ ಪೋಷಕರೊಂದಿಗೆ ಉತ್ತಮ ಬಾಂಧವ್ಯವಿರಿಸಿಕೊಂಡು ಎಲ್ಲರ ಮನಗೆದ್ದವರು ನಮ್ಮ ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ. ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ ನಮ್ಮಿ ಶಾಲಾ ವಿದ್ಯಾರ್ಥಿನಿ. ಶಾಲೆಯಲ್ಲಿ ತನಗೆ ನೀಡಿದ ಕರ್ತವ್ಯವನ್ನು ದಕ್ಷತೆಯಿಂದ ನಿರ್ವಹಿಸುತ್ತಾ ಶಾಲಾ ನಾಟ್ಯ ಸ್ಥಾನಕ್ಕೆ ಗೌರವವನ್ನು ನೀಡುತ್ತಾ ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಿರುವ ನಮ್ಮ ಭಗವತಿ ಪ್ರಾಥಮಿಕ ಶಾಲಾ ನಾಯಕಿ ಕುಮಾರಿ ಅನುಷಾ, ನಿನಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವಳಿಗೆ ನಮ್ಮ ಶಾಲಾ ನಾಯಕಿ ನಮ್ಮ ಶಾಲಾ ವಿದ್ಯಾರ್ಥಿನಿ ಹೂವನ್ನು ನೀಡಿ ಗೌರವಿಸಲಿದ್ದಾಳೆ. ನಮ್ಮ ಭಗವತಿ ಶಾಲೆಯ ಪ್ರೌಢಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀ ಜಯಪ್ರಸಾದ್ ಹಾಗೂ ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮಿ ಇವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಸದಸ್ಯರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಛಾಯಾಚಿತ್ರವನ್ನು ಸೆರೆ ಹಿಡಿಯಲು ಆಗಮಿಸಿದ ಕ್ರಿಸ್ಟಲ್ ಸ್ಟುಡಿಯೋ ಸಂತೋಷ್ ಮಾರ್ಲಾ ಹಾಗೂ ಹೊಸಕುರಲ್ ಚಾನೆಲ್ನ ವಿದ್ಯಾಧರ್ ಶೆಟ್ಟಿ, ಎಲೆಕ್ಟ್ರಿಕಲ್ ಆ್ಯಂಡ್ ಸೌಂಡ್ ಸಿಸ್ಟಮ್ ಶ್ರೀ ಸೋಮನಾಥ್ ಇವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇಂದು ಇಲ್ಲಿ ನಡೆಯಲಿರುವ ವಿವಿಧ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಬಂದಂತಹ ಎಲ್ಲ ತೀರ್ಪುಗಾರರಿಗೂ ನಲ್ಮೆಯ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಎಲ್ಲ ಸ್ಪರ್ಧಾಳಿಗಳಿಗೂ ಒಲುಮೆಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದಂಥ ತಮಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ. ಈ ನುಡಿಮುತ್ತನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ನುಡಿದಿದ್ದಾರೆ. ಸೋಲೆ ಗೆಲುವಿನ ಮೆಟ್ಟಿಲು ಎಂಬುದೇ ಇದರೊಳಗಿನ ಒಳಾರ್ಥ. ಇದರೊಂದಿಗೆ ಮಕ್ಕಳನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸಲು ಕೆಲವೊಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬರುತ್ತಿದ್ದಾರೆ ಮುಖ್ಯ ಅತಿಥಿಯಾದ ಮಾನ್ಯ ಶಿಕ್ಷಣ ಸಂಯೋಜಕರು ಶ್ರೀಮತಿ ಅನ್ನಪೂರ್ಣ ಬುಚ್ಚಂದ್ರವರು. ಇಲ್ಲಿ ಈ ವೇದಿಕೆಯಲ್ಲಿ ಗಣ್ಯರು ಕೂತ್ಕೊಂಡಿದ್ದಾರೆ. ನಾನು ಈ ಪ್ರಾಸ್ತಾವಿಕ ಭಾಷಣಕ್ಕೆ ಎಷ್ಟರ ಮಟ್ಟಿಗೆ ಅರ್ಹಳು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನಮ್ಮ ಮೇಲಧಿಕಾರಿ ಹೇಳಿದ್ರಿಂದ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ಏನಾದರೂ ತಪ್ಪುಗಳಾದಲ್ಲಿ ಕ್ಷಮಿಸಬೇಕು ಸರ್. ನೋಡಿ, ಈ ಪ್ರತಿಭಾ ಕಾರಂಜಿ ಎನ್ನುವಂಥದ್ದು ಅನೇಕ ವರ್ಷಗಳಿಂದ ನಮ್ಮ ಇಲಾಖೆ ನಡೆಸ್ಕೊಂಡು ಬಂದಿರುವಂಥ ಒಂದು ಕಾರ್ಯಕ್ರಮ.
ಇಂದು ಶಿಕ್ಷಣ ಎನ್ನುವಂಥದ್ದು ಹಲವು ಮಜಲುಗಳಲ್ಲಿ ತೆರೆದುಕೊಂಡಿದೆ. ನಾವೆಲ್ಲ ಓದ್ತಾ ಇರಬೇಕಿದ್ರೆ ಇಂತಹ ಯಾವುದೇ ಒಂದು ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ, ಸ್ಪರ್ಧೆಗಳು. ಶಾಲಾ ಮಟ್ಟದಲ್ಲಿ ಈ ಸ್ಕೂಲ್ ವಾರ್ಷಿಕೋತ್ಸವದಲ್ಲಿ ನಮಗೆ ಕೆಲವೊಂದು ಸ್ಪರ್ಧೆಗಳು ಆಗ್ತಾ ಇತ್ತು. ನಾವು ಕಾಂಪಿಟಿಷನ್ನಲ್ಲಿ ಭಾಗವಹಿಸ್ತಿದ್ವಿ, ಅಲ್ಲಿ ಫಸ್ಟೋ ಸೆಕೆಂಡೋ ಬರ್ತಾ ಇತ್ತು. ಆದರೆ ಇಂದು ಶಿಕ್ಷಣ ಎನ್ನುವಂಥದ್ದು ಅದರ ಅರ್ಥವೇ ಬದಲಾಗಿದೆ. ಹಿಂದಿನ ಕಾಲದಲ್ಲಿ ನಾವು ಕೇವಲ ಓದೋದು, ಮಾರ್ಕ್ಸ್ ತೆಗೆಯೋದು, ಇದಿಷ್ಟು ಮಾತ್ರ ಶಿಕ್ಷಣ ಎನ್ನುವಂಥ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಆದರೆ ಇಂದು ಈ ಶಿಕ್ಷಣ ಎನ್ನುವುದಕ್ಕೆ ಅರ್ಥ ವಿಸ್ತಾರವಾಗಿದ್ದು, ಮಗು ಯಾವ ಕ್ಷೇತ್ರದಲ್ಲಿ ಅರ್ಹತೆಯನ್ನು ಪಡೆದಿದೆ, ಪ್ರತಿಭೆ ಮಗುವಿನ ಅಲ್ಲಲ್ಲಿ ಯಾವ ಕ್ಷೇತ್ರದಲ್ಲಿ ಅಡಗಿದೆ ಅನ್ನೋದನ್ನು ಹೊರೆ ಹಚ್ಚಿ ಅದನ್ನು ಅದರೊಳಕ್ಕೆ ಮಗು ಸಾಧನೆ ಮಾಡೋದಕ್ಕೆ ಎಲ್ಲ ಅವಕಾಶಗಳನ್ನು ಪ್ರತಿಯೊಬ್ಬ ಶಿಕ್ಷಕರು, ಶಿಕ್ಷಣ ಸಂಸ್ಥೆಗಳು, ಹಾಗೆ ಪೋಷಕರು ಮಾಡೋದಕ್ಕೆ ಸಕಲ ಪ್ರಯತ್ನಗಳನ್ನು ಮಾಡ್ತಾರೆ. ಹಾಗಾಗಿ ಇಂದಿನ ಮಗು ಪುಣ್ಯವಂತರು ಮಕ್ಕಳು, ಯಾಕಂದರೆ ಅವರಿಗೆ ಎಲ್ಲ ತರಹದ ಅವಕಾಶಗಳು ತೆರೆದುಕೊಂಡಿದೆ. ಅಂತಹ ಒಂದು ಈ ಅತ್ಯಂತ ಪ್ರಾಥಮಿಕ ಮಟ್ಟದ ಅವಕಾಶವೇ ಈ ಪ್ರತಿಭಾ ಕಾರಂಜಿ. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ಈ ಪ್ರತಿಭಾ ಕಾರಂಜಿ ಅಂತ ಸ್ಪರ್ಧೆಗಳನ್ನು ಆಯೋಜಿಸಿ ಮಗುವಿನಲ್ಲಿ ಅಡಗಿರುವಂಥ ಸುಪ್ತ ಚೇತನ ಕಾರಂಜಿಯೋಪಾದಿಯಲ್ಲಿ ಪುಟಿದು ಬರೋದಕ್ಕೆ ಇದೊಂದು ಕಾರಣವಾಗ್ತದೆ. ನೋಡಿ, ಇಲ್ಲಿ ಇಡೀ ಕ್ಲಸ್ಟರಿನ ಪ್ರತಿಯೊಂದು ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಈ ಪ್ರತಿಭಾ ಕಾರಂಜಿಯಲ್ಲಿ ಒಂದು ಮಗುವಿಗೆ ಕೇವಲ 2 ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸುವುದಕ್ಕೆ ಅವಕಾಶ ಇರೋದ್ರಿಂದ ಹಲವು ಮಕ್ಕಳಿಗೆ ಈ ಅವಕಾಶ ಸಿಗ್ತದೆ. ಇದರಿಂದಾಗಿ ಮಗು ಯಾವುದರೊಳಕ್ಕೆ ನೈಪುಣ್ಯತೆಯನ್ನು ಪಡೆದಿದೆ ಎನ್ನುವಂಥದ್ದನ್ನು ಹೊರೆ ಹಚ್ಚಿ ನೋಡಬಹುದು. ಹಾಗಾಗಿ ಪ್ರತಿಯೊಂದು ಮಗುವಿಗೆ ಅವಕಾಶ ಸಿಕ್ಕಬೇಕು ಅನ್ನುವಂಥದ್ದೇ ನಮ್ಮ ಇಲಾಖೆಯ ಒಂದು ಮುಖ್ಯ ಗುರಿಯಾಗಿದೆ. ಹಾಗೆ ಪ್ರತಿ ವಿದ್ಯಾರ್ಥಿಗಳು ಇಂತಹ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಬೇಕು. ನೋಡಿ, ಸಚಿನ್ ತೆಂಡೂಲ್ಕರ್ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಎಂಜಿನಿಯರ್ ಏನೋ ಆಗಿದ್ರೆ ಅವರು ಬಹುಶಃ ಸಚಿನ್ ತೆಂಡೂಲ್ಕರ್ ಎನ್ನುವಂಥ ಒಬ್ಬ ವ್ಯಕ್ತಿಯ ಪರಿಚಯವೇ ಯಾರಿಗೂ ಇರ್ತಾ ಇರಲಿಲ್ಲ. ಆದರೆ ಅವರು ಕ್ರಿಕೆಟ್ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯಿಂದ ಇಂದು ಇಡೀ ಜಗತ್ತು ಅವರನ್ನು ಗುರುತಿಸುವಂತಾಗಿದೆ. ಹೀಗೆ ನಮ್ಮ ಮಕ್ಕಳಲ್ಲಿ ಯಾವುದು ಪ್ರತಿಭೆ ಅಡಗಿದೆಯೋ ಗೊತ್ತಿಲ್ಲ, ಯಾವ ಹುತ್ತದಲ್ಲಿ ಯಾವ ಹಾವೋ ಎನ್ನುವಂತೆ ಯಾವ ಮಗುವಿನಲ್ಲಿ ಯಾವ ಪ್ರತಿಭೆಯೋ ಗೊತ್ತಿಲ್ಲ. ಹಾಗೆ ಆ ಪ್ರತಿಭೆಯನ್ನು ಹೊರ ತೆಗೆಯೋದಕ್ಕೆ ಇಂದು ಇಲಾಖೆಯ ವತಿಯಿಂದ ನಡೀತಾ ಇರುವಂತಹದ್ದು ಈ ಮೊದಲ ಹಂತವೇ ಪ್ರತಿಭಾ ಕಾರಂಜಿ. ಈ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯವನ್ನು ಕೋರ್ತಾ ಈ ಎಲ್ಲರಿಗೂ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಬಹುಮಾನಗಳು ಬರೋದಿಲ್ಲ. ಸ್ಪರ್ಧೆಗಳಲ್ಲಿ ನಿಮ್ಮ ಶಾಲೆಯನ್ನು ಪ್ರತಿನಿಧಿಸೋದಕ್ಕೆ ನೀವು ಬಂದಿದ್ದೀರಲ್ಲ, ಅದೇ ದೊಡ್ಡ ಗೆಲುವು ಎನ್ನುವುದನ್ನು ನಿಮ್ಮ ಮನಸ್ಸಿನಲ್ಲಿಟ್ಕೊಳ್ಳಿ. ಹಾಗೆ ಸೋಲು ಗೆಲುವಿನ ಸೋಪಾನವಾಗಲಿ. ಮುಂದಿನ ದಿನಗಳಲ್ಲಿ ನೀವು ಇವತ್ತಿನ ಸ್ಪರ್ಧೆಯಲ್ಲಿ ಎಲ್ಲಿ ಎಡವಿದ್ದೀರೋ ಮುಂದಿನ ದಿನಗಳಲ್ಲಿ ಅದನ್ನು ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ನೀವು ಗೆಲ್ಲುವಂತಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತಹ ಶುಭಾಶಯಗಳೊಂದಿಗೆ ನನ್ನ ಈ ಚಿಕ್ಕ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಧನ್ಯವಾದ. ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವ ಪ್ರತಿಭೆಗಳಿಗೆ ಶುಭ ಕೋರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಶ್ರೀಯುತರಿಗೆ ವಂದನೆಗಳು. ಹೃದಯದ ಕತ್ತಲೆ ಕಳೆಯೋಣ, ಮನಸ್ಸಿನ ಜ್ಯೋತಿ ಹೊತ್ತಿಸೋಣ. ದ್ವೇಷವೆಂಬ ಹಮ್ಮನ್ನು ದೂರಗೊಳಿಸಿ ಎಲ್ಲೆಡೆ ಪ್ರೀತಿಯ ಜ್ಯೋತಿಯನ್ನು ಬೆಳಗೋಣ. ಈ ದೀಪದ ಮಹತ್ವ ಎಷ್ಟು ಅರ್ಥಭರಿತವಾಗಿದೆ ಅಲ್ವಾ? ಒಂದು ದೀಪವು 1000 ದೀಪಗಳಿಗೆ ಬೆಳಕನ್ನು ಪಸರಿಸುತ್ತದೆ. ಅದು ಕೇವಲ ಬೆಳಕು ಅಥವಾ ಸೌಂದರ್ಯವನ್ನಷ್ಟೇ ಕೊಡುವುದಿಲ್ಲ, ಅದರಿಂದ ಒಂದು ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ. ಇಂತಹ ವಾತಾವರಣವನ್ನು ನಾವೀಗ ಜ್ಯೋತಿ ಬೆಳಗುವುದರ ಮೂಲಕ ಸೃಷ್ಟಿಸೋಣ. ಇದೀಗ ಉದ್ಘಾಟನಾ ಸಮಾರಂಭವು ವಿದ್ಯುಕ್ತವಾಗಿ ನೆರವೇರಲಿದೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಶ್ರೀಯುತ ಮತ್ತಡಿಯವರು. ಇವರು ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುತ್ತಾರೆ. ಇವರ ಜೊತೆಯಲ್ಲಿ ದಕ್ಷಿಣ ವಲಯ ಮಂಗಳೂರು ಇಲ್ಲಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀಯುತ ಈಶ್ವರ್ ಅವರು, ಶಾಲಾ ನಾಯಕಿ ಅನುಷ್ಕನ ಜೊತೆಗೆ 2 ಉಳಿದ ಬೇರೆ ಶಾಲೆ ವಿದ್ಯಾರ್ಥಿಗಳು ಜೊತೆಗೂಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ಆದಷ್ಟು ಬೇಗ 2 ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಜೊತೆಗೂಡಬೇಕು. ವ್ಯಕ್ತಿತ್ವವಿರುತ್ತದೆ, ಪ್ರತಿಭೆ ಇರುತ್ತದೆ. ತಮ್ಮ ಸರಳ ನಡವಳಿಕೆಯಿಂದ ವಿಶಿಷ್ಟ ರೀತಿಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದವರು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯವರಾದ ಶ್ರೀಯುತ ಮತ್ತಡಿಯವರು. ಇವರು ಇಂದಿನ ದಿನದ ಮಹತ್ವದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಾವು ಮಾತಾಡೋದು ಹೆಚ್ಚು ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಮಾತಾಡೋದು ಕಡಿಮೆ. ಆದರೆ ಈಗ ನಿಮ್ಮ ಪ್ರತಿಭೆಗಳಲ್ಲಿ ಒಂದು ಮುಖ್ಯವಾದ ಪ್ರತಿಭೆ ಅಂದರೆ ಮೌನವಾಗಿದ್ದು ಬಹಳಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಇಲ್ಲಿ ಕೇಳುವಂಥದ್ದು. ನಿಮ್ಮ ಕಣ್ಣುಗಳು ಇಲ್ಲಿ ನಮಗೆ ಕಾಣ್ತದೆ. ಅದರ ಮೇಲೆ ನಿಮಗೆ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಕಾರ್ಯಕ್ರಮ ಇದೆ. ಹಾಗಾಗಿ ಯಾರು ಕೂಡ ಕಣ್ಣು ಕಟ್ಟು ಮಾಡದೆ ಎಲ್ಲರೂ ಕೂಡ ಇತ್ತ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ನಾವು ಮೇಡಮ್ ಅವರು ಪ್ರಾಸ್ತಾವಿಕ ಮಾತಾಡ್ತಾ ಹೇಳಿದರು, ನಾವು ಪ್ರತಿಭೆಗಳು ನಮಗೆ ಗೊತ್ತೇ ಇಲ್ಲ. ಪ್ರತಿಭೆ ಅನ್ನುವಂಥದ್ದು ಕಲಿತದೆ ಹೈಸ್ಕೂಲ್ ಬಂದ ನಂತರ ಪದ ಗೊತ್ತಿರ್ಬೋದು. ಆದರೆ ನೋಡಲಿಕ್ಕೆ ನಮ್ಮದು ಕಾಲೇಜು ಮಟ್ಟಕ್ಕೆ ಹೋಗುವಾಗ ಅಲ್ಲೆಲ್ಲ ಮುಗಿದಿರ್ತದೆ. ನಾವು ಅಂಥ ಒಂದು ಕಾಲದಲ್ಲಿ ನಾವು ಬಂದವರು. ಮತ್ತು ನಮ್ಮಲ್ಲಿ ಎರಡು ವಿಚಾರಗಳಿದೆ ನಾನು ಮಕ್ಕಳ ಹತ್ರ ಹೇಳಿಕೊಡ್ಲಿಕ್ಕೆ ಬಯಸೋದು. ಒಂದು, ನನ್ನ ಜೀವಮಾನದಲ್ಲಿ ಕೂಡ ಒಂದು ಕಾಲಘಟ್ಟಗಳು, ಎರಡು ರೀತಿಯ ಕಾಲಘಟ್ಟಗಳು ನಾನು ಅದನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ. ಒಂದು, ನಮಗೆ ಬಹಳಷ್ಟು ನಾನು ಬೆಳೆದ ಪರಿಸರ, ನಾನು ಬೆಳೆದ ಕಾಲ, ಪರಿಸರ, ನನ್ನ ಒಟ್ಟು ಸಮಾಜದ ವ್ಯವಸ್ಥೆ ಒಂದು ನಮ್ಮ ಹತ್ರ ಛಾಯೆ ಇದೆ. ಅದರೊಟ್ಟಿಗೆ ನಮ್ಮನ್ನು ಉತ್ಸಾಹಿಸಿದ, ನಮ್ಮನ್ನು ಪ್ರೋತ್ಸಾಹಿಸಿದ, ನಮಗೆ ಪ್ರೇರಣೆ ನೀಡಿದೆ ಅಂತ ಶಿಕ್ಷಕ ಹಾಗೂ ಊರಿನವರು ಎಲ್ಲರ ಒಂದು ಹೊಂಬೆಳಕು ನನ್ನ ಎದುರು ಕಾಣ್ತಾ ಇದೆ. ಆಯ್ಕೆಗಳು ಎರಡೂ ಇದೆ ನಮಗೆ. ನಾವು ಅದನ್ನು ಎಲ್ಲವನ್ನು ಪರಿಗಣಿಸ್ತಾ ಇದ್ದೇವೆ. ನಾವು ಯಾರು ಕೂಡ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಬಹಳ ಒಳ್ಳೆಯ ಮಕ್ಕಳಿದ್ದಾರೆ. ನಿಮ್ಮ ಕಣ್ಣುಗಳು ಹೇಳ್ತದೆ ನಿಮ್ಮಲ್ಲಿರುವಂಥ ಎಷ್ಟು ಪಾಸಿಟಿವ್, ಎಷ್ಟು ಧನಾತ್ಮಕ ವಿಚಾರಗಳಿದೆ ನಿಮ್ಮ ಹತ್ರ. ನಾವು ನೋಡ್ತಾ ಇದ್ರೆ ಕೂಡ ಮಕ್ಕಳನ್ನು ಬರೀ ನೋಡ್ತಾ ಇದ್ರೆ ನಾವು ಖುಷಿ ಪಡ್ತಾ ಇದ್ದೇವೆ. ಯಾಕಂದರೆ ನಿಮ್ಮಲ್ಲಿ ಕಪಟವಿಲ್ಲ, ವಂಚನೆ ಇಲ್ಲ, ಮೋಸ ಇಲ್ಲ, ದ್ವೇಷ ಇಲ್ಲ. ಎಲ್ಲರೂ ಕೂಡ ನಿಮ್ಮನ್ನು ಸಣ್ಣದಿಂದ ಪ್ರೀತಿಯಿಂದ ನೋಡ್ತಾ ಇದ್ರು. ಎಲ್ಲರೂ ಮಗುವನ್ನು ಪ್ರೀತಿಯಿಂದಲೇ ನೋಡ್ತಾ ಇದ್ದೇವೆ. ಪ್ರೀತಿಸುವುದೆನ್ನುವಂಥದ್ದು ಅದು ಹುಟ್ಟಿನಿಂದ ಬಂದಿರ್ತದೆ. ಹುಟ್ಟುವ ಮಗುವಿನಿಂದ ಪ್ರೀತಿಯಿಂದ ನೋಡ್ತೇವೆ. ಅಷ್ಟೇ ಅಲ್ಲ, ಹುಟ್ಟುವ ಮೊದಲೇ ತಾಯಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿರುವಾಗಲೇ ನಾವು ಈಗಿನ ಕಾಲದಲ್ಲಿ ಮಕ್ಕಳನ್ನು ಪ್ರೀತಿಯಿಂದ ನೋಡ್ತಾ ಇದ್ದೇವೆ. ಆದರೆ ದ್ವೇಷ, ಅಸೂಯೆ, ಹಿಂಸೆ ಎಲ್ಲವನ್ನು ಕೂಡ ಬೇರೆಯವರು ಕಲಿಸಬೇಕು. ಬೇರೆಯವರಿಂದ ನಾವು ಕಲಿತಾ ಇದ್ದೇವೆ. ಹಾಗಾಗಿ ನಮ್ಮಿಂದ ಒಳ್ಳೆತನವನ್ನು ನಾವು ಬಿಟ್ಟು ಮತ್ತೆ ಬೆಳೀತಾ ಈಗ ನೋಡ್ತಾ ಇದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಯಾವ ವಿಚಾರಕ್ಕೆ ಗಲಾಟೆ, ಯಾವುದಕ್ಕೆ ಬೇಕಾಗಿ ನಮ್ಮಲ್ಲಿ ದ್ವೇಷ ಖಂಡಿತ ಅಲ್ಲ. ಇಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಸೇರಿ ನಾವೆಲ್ಲರೂ ಕೂಡ
ನಾನೀಗ ಉದಾಹರಣೆಗೆ ನಾನು ಇಂಥದೇ ಧರ್ಮದಲ್ಲಿ, ಇಂಥದೇ ಜಾತಿಯಲ್ಲಿ, ಇಂಥದೇ ಜನಾಂಗದಲ್ಲಿ ಹುಟ್ಟಬೇಕಂತ ನಾನು ಎಲ್ಲಿ ಅರ್ಜಿ ಹಾಕಿಲ್ಲ. ನಾವು ಕೆಲಸಕ್ಕೆ ಅರ್ಜಿ ಹಾಕಿ ಕೆಲಸ ಸಿಕ್ಕಿದೆ ಹೊರತು ನಾವು ಇಂಥದೇ ಮಾಡಬೇಕಂತ ನಮ್ಮದಲ್ಲ. ಯಾರು ಕೂಡ ನಾವು ಸೆಲೆಕ್ಟ್ ಮಾಡಿಕೊಂಡದಲ್ಲ. ಅದು ಬೈ ಬರ್ತ್ ಬಂದಿದ್ದೇವೆ, ಅದನ್ನು ನಾವು ಇರುವಷ್ಟು ಸ್ವೀಕರಿಸಬೇಕು. ಹಾಗಿರುವಾಗ ನಮ್ಮಲ್ಲಿ ಎಲ್ಲ ಕೂಡ ಜಾತಿಯ ವಿಷಯದಲ್ಲಿ ಆಗಲಿ, ಧರ್ಮದ ಹೆಸರಲ್ಲಿ ಆಗಲಿ ಅಥವಾ ಯಾವುದರಲ್ಲಿ ಕೂಡ ದ್ವೇಷ ಬರದೆ ಪ್ರೀತಿಯಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳು ಆ ಪ್ರೀತಿಯಲ್ಲೇ ನಾವು ಬೆಳೆದ್ರೆ ಒಂದು ಸಮಾಜ, ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ಇವತ್ತಿನ ಪ್ರತಿಭಾ ಕಾರಂಜಿ ಅಂತ ನಮ್ಮಲ್ಲಿ ಏನಿದೆ, ಎಲ್ಲರೂ ಪ್ರತಿಭಾವಂತರೆ. ಅದರಲ್ಲೇನೋ ಖಂಡಿತ ಪ್ರತಿಭೆಯ ಆಳ ಮತ್ತು ಅಗಲವನ್ನು ಇನ್ನೂ ಕೂಡ ಅರಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಗುವುದೂ ಇಲ್ಲ. ಯಾವ ರೀತಿಯ ಪ್ರತಿಭೆ ಅಂತ ಈಗಿನ ಇವತ್ತಿನ ಸಂದರ್ಭದಲ್ಲಿ ಯಾವುದನ್ನು ನಿಮ್ಮಿಂದ ಆಯ್ಕೆ ಮಾಡಿಕೊಂಡಿದ್ರೆ ಅದರಲ್ಲಿ ನಿಮ್ಮ ಸ್ಪರ್ಧೆಗಳಿರ್ಬೋದು. ಅದರ ಹೊರತಾಗಿಯೂ ಇದೆ. ಹಾಗೆ ಮೇಡಮ್ ಹೇಳಿದರು, ಸೋಲು ಗೆಲುವು ಮತ್ತು ಸೋಲಿನ ಬಗ್ಗೆ ಮೇಡಮ್ ಪ್ರಾಸ್ತಾವಿಕ ಮಾತಲ್ಲಿ ಹೇಳಿದರು. ಮಕ್ಕಳಿಗೆ ಈಗ ಸೋತ್ರೆ ನೋಡಿ, ನೀವು ಗೆದ್ದೆ ಗೆಲ್ತೀರಿ. ಸೋಲು ಅನ್ನುವಂಥದ್ದು ಇಲ್ವೇ ಇಲ್ಲ. ಸೋಲು ಅಂದರೆ ಗೆಲುವನ್ನು ಮುಂದೂಡಿದೆ ಅಂತ. ಈ ಸಲ ನಾನು ಸೋತ್ರೆ ಮುಂದೆ ನನ್ನ ಗೆಲುವು ಇದೆ ಅಂತ ಅರ್ಥ. ಹಾಗಾಗಿ ಎಲ್ಲರೂ ಕೂಡ ಸ್ಫೂರ್ತಿಯಿಂದ, ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ, ನಿಮ್ಮಲ್ಲಿರುವಂಥ ಎಲ್ಲ ಮಕ್ಕಳ ಹತ್ರ ಪ್ರತಿಭೆ ಇದೆ. ಇಲ್ಲಿ ಬಂದವರು ಬರದವರು ಎಲ್ಲರೂ ಪ್ರತಿಭಾವಂತರೆ. ಅವಕಾಶಗಳು ಕೆಲವು ಸಂದರ್ಭದಲ್ಲಿ ನಮಗೆ ಸಿಕ್ಕಿದೆ, ಅದನ್ನು ಸದುಪಯೋಗ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಆಗಲಿ. ಹಾಗೆ ಈ ನಿಮ್ಮೊಟ್ಟಿಗಿರುವಂಥ ಎಲ್ಲ ಶಿಕ್ಷಕ ವೃಂದದವರು, ಟೀಚರ್ಸ್ ಕೂಡ ನಮ್ಮನ್ನೆಲ್ಲ ಒಂಥರ ನಾವು ಹೇಗೆ ಇದ್ದವರನ್ನು ನಾವು ಫಾರ್ ಎಕ್ಸಾಂಪಲ್ ನನಗೆ ಕೂಡ ನನ್ನ ಬಹಳಷ್ಟು ಕೊಡುಗೆ ಕೊಟ್ಟವರು ನನ್ನ ಶಿಕ್ಷಕರು. ನಮ್ಮಲ್ಲಿ ನನಗೆ ಆಗೋದೇ ಇಲ್ಲ, ನಾನು ಡ್ರಾಪ್ ಔಟ್ಸ್. ನಾನು ತುಂಬ ಸಲ 2 ಸಲ ಡ್ರಾಪ್ ಔಟ್ ಆದೆ. 2 ಸಲ ಕೂಡ ಟೀಚರ್ಸ್ ನನ್ನನ್ನು 1 ವರ್ಷ ಬಿಟ್ಟು ಮತ್ತೆ ಶಾಲೆಗೆ ಸೇರಿಸಿದ್ರು. ವಾಸುದೇವ್ ಅಂತ ಒಬ್ಬರು ಟೀಚರ್, ಅವ್ರ ಹೆಸರು ಹೇಳೋದಿದ್ರೆ ತಪ್ಪಾಗ್ತದೆ. ಅವರು ಮತ್ತು ಬೇಬಿ ಟೀಚರ್ ಅಂತಂದು ಇಬ್ಬರು ನಮ್ಮನ್ನು ಶಾಲೆಗೆ ಸೇರಿಸಿದ್ರು, ಕಾಲೇಜಿಗೆ ಸೇರಿಸಿದ್ರು, ಫೀಸ್ ಕಟ್ಟಿದ್ರು. ನಮ್ಗೆ ಗೊತ್ತಿರಲಿಲ್ಲ ವಿಷಯ. ಮಂಗಳೂರು ನೋಡಲೇ ಇಲ್ಲ, ನಮ್ಮ ಹಾಸ್ಟೆಲಿದು ವಿಷಯವೇ ಗೊತ್ತಿರಲಿಲ್ಲ, ಇಂಗ್ಲೀಷು ಗೊತ್ತಾಗ್ತಾನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವೊಂದು ಹೊಸ ಅದು ನಮ್ಮ ಜನ್ಮ ನಮಗೆ ಕೊಟ್ಟವರು ಶಿಕ್ಷಕರು. ಈ ಸಂದರ್ಭದಲ್ಲಿ, ಈ ಪ್ರತಿಭಾ ಕಾರಂಜಿಯ ಸಂದರ್ಭದಲ್ಲಿ ನನಗೆ ಅವಕಾಶ, ನಿಮ್ಮ ಶಿಕ್ಷಕರೊಂದಿಗೆ ನಾವು ಇಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ಮರಿಸುತ್ತಾ, ಹಾಗೆ ಅವಕಾಶ ಕೊಟ್ಟಂಥ ಎಲ್ಲ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳಿಗೆ, ಭಗವತಿ ಶಾಲೆಯ ಮತ್ತು ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಒಂದಿವ್ಸ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಭಾಷಣದ ಮೂಲಕ ಎಲ್ಲರಿಗೂ ಶುಭ ಹಾರೈಸಿದಂತಹ ಶ್ರೀಯುತರಿಗೆ ವಂದನೆಗಳು. ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವುದೇ ನಿಜವಾದ ಶಿಕ್ಷಣ. ಈ ಶಿಕ್ಷಣ ಎಂಬ ಪರಿಕಲ್ಪನೆಗೆ ಹಿಂದಿನ ಕಾಲದಿಂದಲೂ ಒತ್ತನ್ನು ನೀಡುತ್ತಲೇ ಬಂದಿದ್ದಾರೆ. ಆಗಿನ ಗುರುಕುಲ ಪದ್ಧತಿಯು ಈಗಿನ ಶಾಲಾ ಶಿಕ್ಷಣ ವ್ಯವಸ್ಥೆಯಾಗಿ ಬದಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯು ಪಬ್ಲಿಕ್ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಸ್ಥಾನವನ್ನು ಗಳಿಸುತ್ತಿರುವುದೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಇದಕ್ಕೆ ನಿರಂತರವಾಗಿ ಶ್ರಮಿಸುತ್ತಿರುವವರು ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿ, ದಕ್ಷಿಣ ವಲಯ ಮಂಗಳೂರು ಇಲ್ಲಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ H.R. ಈಶ್ವರ್ ಅವರು. ಇವರು ಇಂದಿನ ದಿನದ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಬಹುಮಾನವನ್ನು ಗೆಲ್ಲಲೇಬೇಕು ಅಂತ ಬಂದಿದ್ದಾರೆ. ವಿದ್ಯಾರ್ಥಿಗಳೇ ಜೋರಾಗಿ ಹೇಳಬೇಕು. ವಿದ್ಯಾರ್ಥಿಗಳೇ ಹಾಂ, ದೂರದ ಊರುಗಳಿಂದ ತಾವುಗಳು ಬಹುಮಾನವನ್ನು ಗೆಲ್ಲಲಿಕ್ಕೆ ವಿದ್ಯಾರ್ಥಿಗಳು ಬಂದಿದ್ದೀರಿ. ತಮಗೆ ಶುಭವಾಗಲಿ. ನಾನು ಸ್ಪರ್ಧೆಯಲ್ಲಿ ಸೋತೆ ಗೆದ್ದೆ ಎಂಬುವಂತಹ ಮನೋಭಾವನೆಗಳನ್ನು ಸಮಾನವಾಗಿ ಸ್ವೀಕರಿಸಿ, ಸೋಲೆ ಗೆಲುವಿನ ಮೆಟ್ಟಿಲು. ನೀವು ಇವತ್ತು ಸತತ ಪ್ರಯತ್ನವನ್ನು ಪಟ್ಟರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲಿ ಯಶಸ್ಸನ್ನು ಗಳಿಸ್ತೀರಾ. ಖಂಡಿತವಾಗಲೂ ನಿಮ್ಮ ಸತತ ಪ್ರಯತ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರಲಿ. ಹಾಡುಗಾರಿಕೆ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ನಟನೆ ಆಗಿರ್ಬೋದು, ಓದುವಿಕೆ ಆಗಿರ್ಬೋದು, ಯಾವುದರಲ್ಲೂ ಆದರೂ ತಾವುಗಳು ತಮ್ಮ ಛಾಪನ್ನು ಮೂಡಿಸಬೇಕಾಗಿರ್ತದೆ. ನೋಡಿ, ನಮ್ಮ
ವೇದಿಕೆಯಲ್ಲಿ ನಮ್ಮ ಮುಖ್ಯಾಧಿಕಾರಿಗಳು ಹಿರಿಯವರು ಒಂದು ಮಾತು ಹೇಳಿದರು, ಶಿಕ್ಷಕರು ಅದನ್ನು ಗಮನಿಸಬೇಕು. ನಾನು SSLC ಹಂತದಲ್ಲಿ 2 ಸಾರಿ ನಾನು ಡಿಸ್ಕಂಟಿನ್ಯೂ ಆಗಿದ್ದೆ. ಒಬ್ಬರು ವಾಸುದೇವ್ ಎಂಬುವಂಥ ನನ್ನ ಶಿಕ್ಷಕರು ನನ್ನನ್ನು ಗುರುತಿಸಿ ನನ್ನನ್ನು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದರು. ಇದನ್ನು ನಾವು ನೀವುಗಳು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಈ ಥರದ ಅಂಶಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದಾನೆ ಅಂತಂತಂದರೆ ಅವರನ್ನು ನಾವು ಪ್ರೋತ್ಸಾಹಿಸಬೇಕು, ಬೆನ್ನು ತಟ್ಟಬೇಕು. ನೀನು ಓದ್ತೀಯ ಓದು, ನೀನು ಚೆನ್ನಾಗಿ ಹಾಡು ಹೇಳ್ತೀಯ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ, ಚೆನ್ನಾಗಿ ಪೇಂಟಿಂಗ್ ಮಾಡ್ತೀಯ ಅಂತ ನಾವು ಪ್ರೋತ್ಸಾಹಿಸಬೇಕು. ಅವರು ಯಶಸ್ಸು ಕಂಡಾಗ ನಮ್ಮನ್ನು ಖಂಡಿತವಾಗಲೂ ನೆನಪು ಮಾಡ್ಕೊಳ್ತಾರೆ. ಹಾಗಾಗಿ ಇಂತಹ ನಮ್ಮ ಮತ್ತಾಡಿ ಸರ್ ಅವರು ಯಾವ ರೀತಿ ನೆನಪು ಮಾಡಿಕೊಂಡ್ರು ಅವರ ವಾಸುದೇವ ಸರ್ ಅವ್ರನ್ನ, ಅದೇ ರೀತಿ ನಿಮ್ಮಗಳನ್ನು ಕೂಡ ನಿಮ್ಮ ಮಕ್ಕಳು ನೆನಪು ಮಾಡ್ಕೊಳ್ತಾರೆ. ಹಾಗಾಗಿ ಮಕ್ಕಳನ್ನು ತಾವುಗಳು ಪ್ರೋತ್ಸಾಹಿಸಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೂಡ ತಾವುಗಳು ಪ್ರೋತ್ಸಾಹಿಸಬೇಕು. ಪ್ರೋತ್ಸಾಹಿಸ್ತಿದ್ದೀರಾ, ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅವ್ರನ್ನ ಬೆಂತಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡಿ. ಉತ್ತಮ ಸಭಾಂಗಣ ಮತ್ತು ಕೊಠಡಿಗಳ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಂಚಾಲಕರು ಮಾಡಿಕೊಟ್ಟಿದ್ದಾರೆ ಸರ್. ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ತುಂಬ ಹೃದಯದ ತಮಗೆ ಧನ್ಯವಾದಗಳು ಸರ್. ಚೆನ್ನಾಗಿದೆ, ದೇವಸ್ಥಾನ ಇದ್ದಂಗಿದೆ, ವಿದ್ಯಾಸಂಸ್ಥೆ ಎಲ್ಲ ಕಾರ್ಯಕ್ರಮ ನಾವು ಬರ್ಬೇಕಾದ್ರೆ ಮಾತಾಡ್ಕೊಬಂಡು ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ಇಲ್ಲೇ ಮಾಡ್ಬೋದು ಅಂತ ಮಾತಾಡ್ಕೊಬಂದು. ಹಾಗಾಗಿ ತಾವುಗಳು ತುಂಬ ಸಂತೋಷದಿಂದ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಹೃದಯದ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ನನ್ನ ಇಬ್ಬರು ಮುಖ್ಯ ಶಿಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ, ಶಿಕ್ಷಕ ವೃಂದದವರಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬರಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಹಬ್ಬದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಇದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಿ ಎಂದು ಶುಭ ಹಾರೈಸಿದಂತಹ ಶ್ರೀಯುತರಿಗೆ ವಂದನೆಗಳು. ತಾಳಿದವನು ಬಾಳಿಯಾನು, ಈ ಗಾದೆ ಮಾತು ಎಲ್ಲರಿಗೂ ತಿಳಿದಿದೆ. ಅಂದರೆ ತಾಳ್ಮೆಯಿಂದ ಮಾಡಿದ ಕೆಲಸವು ಯಾವತ್ತೂ ವಿಫಲವಾಗುವುದಿಲ್ಲ. ಈ ತಾಳ್ಮೆ ಎಂಬ ಪದಕ್ಕೆ ಸಮಾನರಾಗಿರುವ ಇನ್ನೋರ್ವ ಮುಖ್ಯ ಅತಿಥಿ ನಿಮಗೆಲ್ಲ ಚಿರಪರಿಚಿತರಾದವರು ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾಜಿ ಇವರು ಮಕ್ಕಳಿಗೆ ಶುಭ ಹಾರೈಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್ವರಿಗೂ ಪ್ರೀತಿಯ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀ ಮತ್ತಡಿ ಸರ್, ಮಂಗಳೂರು ದಕ್ಷಿಣ ವಲಯದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಈಶ್ವರ್ ಸರ್ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಸರ್, ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಹಾಗೂ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಸುಷ್ಮಾ ಮೇಡಮ್, ಅಂತೆಯೇ ಆಗಮಿಸಿರುವ ಗೌರವಾನ್ವಿತ ಇಲಾಖಾಧಿಕಾರಿಗಳು, ಭಗವತಿ ಎಜುಕೇಷನ್ ಟ್ರಸ್ಟ್ನ ಗೌರವಾನ್ವಿತ ಪದಾಧಿಕಾರಿಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಇತರ ಶಾಲೆಯಿಂದ ಬಂದಂತಹ ಆತ್ಮೀಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ನಲ್ಮೆಯ ನಮನಗಳು. ಇಂದು ಪ್ರಾಥಮಿಕ ವಿಭಾಗದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಪೂರ್ಣ ಸಹಕಾರದೊಂದಿಗೆ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪ್ರಮೀಳಾ ಮೇಡಮ್ ರವರು ಅತ್ಯಂತ ಮುತುವರ್ಜಿ ವಹಿಸಿ ನಮ್ಮ ಕ್ಲಸ್ಟರಿನ CRP ಆಗಿರುವ ಶ್ರೀಮತಿ ಗೀತಾ ಮೇಡಮ್ ರವರ ಸಲಹೆ ಸೂಚನೆಯನ್ನು ಚಾಚೂ ತಪ್ಪದೆ ಸೂಕ್ತವಾಗಿ ನಿರ್ವಹಿಸಿ ಎಲ್ಲ ಶಿಕ್ಷಕ ವೃಂದದ ಸಹಕಾರದೊಂದಿಗೆ ಯಾವುದೇ ಲೋಪ ದೋಷ ಬರದಂತೆ ಆಯೋಜಿಸಿದ್ದಾರೆ. ಆದಾಗ್ಯೂ ಯಾವುದೇ ಲೋಪ ದೋಷ ಕಂಡುಬಂದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಎಂದು ಕೇಳಿಕೊಳ್ಳುತ್ತಾ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುದ್ದಿನ ಮಕ್ಕಳೇ ಹಾಗೂ ಜೊತೆಗೂಡಿ ಬಂದ ಶಿಕ್ಷಕ ವೃಂದಕ್ಕೂ
ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ. ಎಲ್ಲರಿಗೂ ಶುಭ ಹಾರೈಸಿದಂತಹ ಶ್ರೀಯುತರಿಗೆ ವಂದನೆಗಳು. ಒಬ್ಬ ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತಾನೆ. ಅವಕಾಶಗಳು ಜೀವನದಲ್ಲಿ ಕೆಲವೊಮ್ಮೆ ಮಾತ್ರ ಬರುತ್ತವೆ. ಅವುಗಳನ್ನು ಯಾವ ರೀತಿ ಬಳಸಿದರೆ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಎಂಬ ತಿಳುವಳಿಕೆ ನಮ್ಮಲ್ಲಿರಬೇಕು. ಆಗ ಮಾತ್ರ ನಾವು ಗುರಿಯೆಡೆಗೆ ತಲುಪಲು ಸಾಧ್ಯ. ಈ ಗುರಿಯನ್ನು ತಲುಪಲು ಮಕ್ಕಳಿಗೆ ಕೆಲವೊಂದು ಹಿತನುಡಿಗಳನ್ನು ಹೇಳಬೇಕಾಗಿ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ದಿನಕರ್ ಉಳ್ಳಾಲ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈಗಾಗಲೇ ಕುವೆಂಪುನವರ ಪದ್ಯವನ್ನು ಹಾಡಿದ್ದೇವೆ. ಕುವೆಂಪು ವೇದಿಕೆ, ನಾನಲ್ಲಿ ಬರುವಾಗ ಕುವೆಂಪು ವೇದಿಕೆ ಅಂತ ಹಾಕಿದ್ದಾರೆ. ನಾನು ಮಕ್ಕಳ ಹತ್ರ ಕೇಳಿದೆ, ಕುವೆಂಪು ವೇದಿಕೆ ಯಾಕೆ ಹಾಕಿದ್ದಾರೆ ಅಂತ ಹೇಳಿ. ನನಗೆ ಗೊತ್ತಾಗಲಿಲ್ಲ. ಒಂದು ಚಂದವಾದ ಒಂದು ಹಾಡು ಹಾಡಿದ್ದಾರೆ. ಯಾವುದು ಹಾಡು ಹೇಳಿ ನೋಡುವ? ಕುವೆಂಪುನವರ ನಾಡಗೀತೆ ಹಾಕಿ ಹಾಡಿದಂಥ ಹಾಡು, ಭಾರತೀಯ ತನುಜಾತೆಯ ಜನನೀಯ ಕರ್ನಾಟಕ ಮಾತೆ. ಎಷ್ಟು ಚಂದವಾಗಿ ಹಾಡಿದ್ದಾರೆ ಅಂತ ಹೇಳಿದರೆ ತುಂಬ ಸಂತೋಷವಾಯಿತು. ನಾಡಗೀತೆ ಬಗ್ಗೆ ಹಾಡಿದ್ದಾರೆ. ಪ್ರತಿಭಾ ಕಾರಂಜಿ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಒಂದು 2-3 ನಮ್ಮ BA ಅವರು ಹೇಳಿದರು. ಅದೇ ರೀತಿಯಲ್ಲಿ ಉದ್ಘಾಟಕರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದರು. ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಶಾಲೆಗೆ ಕೊಟ್ಟೋದಕ್ಕೆ ನಾವು ಶಿಕ್ಷಣ ಇಲಾಖೆಗೆ, CRP ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದೆ. ಯಾಕಂದರೆ ಭಗವತಿ ಶಾಲೆಯನ್ನು ನೆಚ್ಚಿಕೊಂಡು, ಭಗವತಿ ಶಾಲೆ ಹೆಸರು ಹೇಳಿಕೊಂಡು ನಮಗೆ ಹಲವಾರು ಸಂದರ್ಭದಲ್ಲಿ ಸರಕಾರದ ಕಾರ್ಯಕ್ರಮಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಕ್ರೀಡೆಯಲ್ಲಿ ಆಗಲಿ ಅಥವಾ ಪ್ರತಿಭಾ ಕಾರಂಜಿ ಆಗಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮಲ್ಲಿ ಇಲ್ಲಿ ಬರ್ತಾ ಇದೆ. ಒಂದು ರೀತಿಯಲ್ಲಿ 23 ವರ್ಷ ಕಳೆದ ನಂತರ ನಮ್ಮ ಶಾಲೆ ಹೆಸರು ಇವತ್ತು ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಒಂದು ರೀತಿಯಲ್ಲಿ ಕ್ರೀಡೆಯಲ್ಲಿ ನಾವು ನಮ್ಮ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೇವೆ. ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಕಳೆದ ವರ್ಷ ನಮ್ಮಲ್ಲಿ ದಕ್ಷಿಣ ಕನ್ನಡ ಬಿಟ್ಟು ಕರ್ನಾಟಕ ಕೂಡ ನಮ್ಮನ್ನು ಕಳಿಸಿಕೊಟ್ಟದಂಥ ವಿದ್ಯಾರ್ಥಿಗಳಿದ್ದಾರೆ. ಒಂದು ಕಲಾತ್ಮಕವಾದ ಪ್ರತಿಭೆ ಮತ್ತು ಸೃಜನಶೀಲತೆಯಾದ ಕೌಶಲ್ಯದಿಂದಿರುವಂಥ ಈ ಪ್ರತಿಭಾ ಕಾರಂಜಿಯನ್ನು ನನ್ನ ಮಟ್ಟಿಗೆ 2002ರಲ್ಲಿ ಸರ್ಕಾರದ ಮಟ್ಟಿಂದ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ನಾನು ನಮ್ಮೊಟ್ಟಿಗೆ ಇವರು ಶಿರ್ತಾಳ್ರವರಿದ್ದಾರೆ, ನಮ್ಮ ಮಂಜುನಾಡಿಯವರಿದ್ದಾರೆ. ಅಬ್ಬಕ್ಕ ಉತ್ಸವ ಸಮಿತಿಯವರು ನಾನು ಅಧ್ಯಕ್ಷರಾಗಿರೋ ಸಂದರ್ಭದಲ್ಲಿ 1997ರಲ್ಲಿ ಇಂಥದೇ ಒಂದು ಪ್ರತಿಭಾ ಕಾರಂಜಿ ಅಂತ ಸ್ಪರ್ಧೆಗಳನ್ನು ನಾವು ಶಾಲಾ ಮಕ್ಕಳಿಗೆ ಮಾಡ್ತಾ ಇದ್ದೆವು. ಅದು ಪ್ರತಿ ನಮ್ಮ ಈ ಉಳ್ಳಾಲ ವಲಯದಲ್ಲಿ ಎಲ್ರಿಗೂ ಸಹ ಈ ಎಲ್ಲ ಸ್ಪರ್ಧೆಗಳನ್ನು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ರಾಣಿ ಅಬ್ಬಕ್ಕನ ನಾಡಿನಲ್ಲಿ ನಮಗೆ ಅಬ್ಬಕ್ಕೋತ್ಸವ ಸಮಿತಿಯವರು ಮಾಡಿದ್ರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಅದಕ್ಕೆ ನಿದರ್ಶನ ನಮ್ಮ ಮಂಜುನಾಡಿಯವರು ಶಿರ್ತಾಳ್ರವರಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ರಿಗೂ ಗೊತ್ತುಂಟು ಪ್ರತಿಭಾ ಕಾರಂಜಿ ಅಂತ ಹೇಳಿದರೆ ಪ್ರಥಮ ಹಂತ ಇನ್ನೂ ವಲಯಕ್ಕೆ ಹೋಗ್ಲಿಕ್ಕುಂಟು, ಜಿಲ್ಲೆಗೆ ಹೋಗ್ಲಿಕ್ಕುಂಟು. ಇದು ಕ್ಲಸ್ಟರ್ ಇದರಲ್ಲಿ ಮಾಡಿದಂಥ ಕಾರ್ಯಕ್ರಮ ಬೇರೆ ಬೇರೆ ಹಂತಕ್ಕೆ ಹೋಗಿ ಮಕ್ಕಳು ಒಂದು ರೀತಿಯಲ್ಲಿ ಇನ್ನೂ ಈಗಾಗಲೇ ನಿಮ್ಮ CRP ಅವರು ಹೇಳಿದರೆ ಒಂದು ಈ ನಮ್ಮ ಬರೀ ಶಿಕ್ಷಣ ಮಾತ್ರ ಅಲ್ಲದೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಾವು ಮಕ್ಕಳು ಭಾಗಿಯಾಗಿದ್ರೆ ಒಳ್ಳೆಯ ರೀತಿಯಲ್ಲಿ ಅವರ ಜೀವನಕ್ಕೆ ಒಳ್ಳೆಯ ಅಡಿಪಾಯ ಆಗ್ತಂತ ಹೇಳೋ ವಿಚಾರದಲ್ಲಿ ಕಂಡುಕೊಂಡಿದ್ದಾರೆ. ಶಿಕ್ಷಣಕ್ಕಲ್ಲದೆ ಬೇರೆಲ್ಲ ಇದಕ್ಕೆ ಮಹತ್ವ ಕೊಟ್ಟು ಇವತ್ತು ಬಂದಿರೋ ಎಲ್ಲ ಅಧ್ಯಾಪಕರಿಂದ ಇದ್ದಾರೆ ಬೇರೆ ಬೇರೆ ಶಾಲೆಗಳಿಂದ. ನಮ್ಮ ಶಾಲೆಯ ಬಗ್ಗೆ ಒಂದು ರೀತಿ ಮಾತಾಡಿದರೆ ಒಂದು ಒಳ್ಳೆಯ ವಾತಾವರಣ ಇರುವ ಶಾಲೆ, ಒಳ್ಳೆಯ ಚೌಕಟ್ಟಿರುವ ಶಾಲೆ ಅಂತೇಳಿ ನಮ್ಮ BA ಅವರಿಗೆ ನಾನು ಧನ್ಯವಾದ ಹೇಳ್ತಾ, ನನಗೆ ಅವಕಾಶ ಕೊಟ್ಟ ನಮ್ಮ ಶಾಲೆಯ ಪ್ರಮೀಳಾ ಟೀಚರ್ ಅವರಿಗೂ, ಅದೇ ಸುರೇಖಾ ಟೀಚರ್ ಅವರಿಗೂ, ಎಲ್ಲ ಅಧ್ಯಾಪಕರೊಂದರಿಗೂ, ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ರಾಜ್ಯಗೀತೆಯನ್ನು ಹಾಡಿದಂಥ ಎಲ್ಲ ಮಕ್ಕಳಿಗೂ ನನ್ನ ವಂದನೆ ಸಂದೇಶ ಮಾತ್ರ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಸಾಹೇಬರು ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳಿದರು. ದೂರವಾಣಿ ಮೂಲಕ ನನಗೆ ಸಂಪರ್ಕ ಮಾಡಿಕೊಂಡು ನನ್ನ ಶುಭಾಶಯಗಳನ್ನೆಲ್ಲರಿಗೆ ತಿಳಿಸಿ ಅಂತ ಹೇಳಿದರು. ಜೊತೆಗೆ ನಾಡ್ದು 15ನೇ ತಾರೀಕಿಗೆ ಸ್ವಾತಂತ್ರ್ಯೋತ್ಸವ ಸಮಾರಂಭವನ್ನು ತೊಕ್ಕೋಟ್ ಓವರ್ ಬ್ರಿಡ್ಜಲ್ಲಿರ್ತಕ್ಕಂಥ ಫ್ಲ್ಯಾಗ್ ಪೋಲಲ್ಲಿ ವಿಜೃಂಭಣೆಯಿಂದ ಕಳೆದ ವರ್ಷ ಮಾಡಿದಾಗೆ ವಿಜೃಂಭಣೆಯಿಂದ ಮಾಡಲಿಕ್ಕಿದೆ. ಇದಕ್ಕೆ ನಿಮ್ಮೆಲ್ಲರ ಶಿಕ್ಷಕ ವೃಂದದವರು, ಮುಖ್ಯೋಪಾಧ್ಯಾಯರು, ಆಡಳಿತ ಮಂಡಳಿ ಸದಸ್ಯರು, ಮಕ್ಕಳ ಎಲ್ಲರ ಸಹಕಾರವನ್ನು ಕೇಳಿ ಅವರಿಗೆಲ್ಲ ತಿಳಿಸಿ ಅಂತ ಹೇಳಿದರು. ಮತ್ತು ಇದರ ಪೂರ್ವಭಾವಿ ಸಭೆಯನ್ನು ನಾಳೆ ನಾಡ್ದವ್ರು ಬಂದ ನಂತರ ಸಂಬಂಧಪಟ್ಟವರನ್ನು ಕರೆಸಿಕೊಂಡು ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸ್ತಿದ್ದಾರೆ. ನಾಡಿನ ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದಾಗಿ ಒಳ್ಳೆಯ ಹೆಸರು ಬರುವಂಥ ವ್ಯವಸ್ಥೆ ನಿಮ್ಮಿಂದೆಲ್ಲ ಆಗಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಶಾಸಕರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೋರಿಕೆ.
ಪ್ರತಿಭಾ ಕಾರಂಜಿಯು 2002ರಿಂದ ಪ್ರಾರಂಭವಾಗಿ ಮುಂದುವರಿಯುತ್ತಾ ಬಂದಿದೆ. ಇದು ಹೀಗೆ ಯಶಸ್ವಿಯಾಗಿ ಮುಂದುವರಿಯಲು ಎಂದು ಹಾರೈಸಿದಂತಹ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಿಗೆ ಧನ್ಯವಾದಗಳು. ಆದಿ ಮತ್ತು ಅಂತ್ಯವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದಿ ಇದ್ದ ಮೇಲೆ ಅಂತ್ಯವು ಇರಲೇಬೇಕು. ಈಗ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯೊಂದಿಗೆ ಮುಕ್ತಾಯ ಹೇಳಲು ಬರುತ್ತಿದ್ದಾರೆ ನಮ್ಮ ಮುಖ್ಯ ಅತಿಥಿ, ಪಿಲಾರು ಕ್ಲಸ್ಟರಿನ ಮಾನ್ಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಗೀತಾ ವಿ ಶೆಟ್ಟಿ ಇವರು. ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ, ಸಮೂಹ ಸಂಪನ್ಮೂಲ ಕೇಂದ್ರ ಪಿಲಾರು ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ ಇದರ ಸಹಯೋಗದಲ್ಲಿ ಆಯೋಜಿಸ್ತಾ ಇರುವಂತಹ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತಮ್ಮೆಲ್ಲರಿಗೂ ನಮಿಸುತ್ತಾ, ನಮ್ಮ ಈ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಎಲ್ಲಿ ಆಯೋಜಿಸುವುದು ಎನ್ನುವಂತಹ ಯೋಚನೆ ಬಂದಾಗ ನಮಗೆ ಮೊದಲು ಹೊಳೆದದ್ದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಕೇಳಿಕೊಂಡ ಕೂಡಲೇ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡವರು ಇದರ ಅಧ್ಯಕ್ಷರು ಶ್ರೀಯುತ ದಿನಕರ್ ಉಳ್ಳಾಲ ಸರ್ ಅವರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಲಿಕ್ಕೆ ಅನುವು ಮಾಡಿಕೊಟ್ಟಂತಹ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆಯನ್ನು ಗೈದು ಉದ್ಘಾಟಕರ ಮಾತುಗಳನ್ನಾಡಿದಂತಹ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯವರಾದ ಶ್ರೀಯುತ ಮತ್ತಡಿ ಸರ್ ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ನಮ್ಮೊಂದಿಗೆ ಉಪಸ್ಥಿತರಿರುವವರು ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಸರ್, ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಯವರಾದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಸರ್ ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದವರು ಉಪಾಧ್ಯಕ್ಷರು ಭಗವತಿ ಎಜುಕೇಷನ್ ಟ್ರಸ್ಟ್ ಶ್ರೀಯುತ ರಾಘವ ಎನ್ ಉಚ್ಚಿಲ್ ಸರ್, ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ ಸರ್, ಶ್ರೀ ಸದಾಶಿವ ಉಳ್ಳಾಲ ಸರ್ ಸಂಚಾಲಕರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಲಿಕಾ ಹಬ್ಬವೂ ಅಷ್ಟೇ, ನಮ್ಮ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬ ಪಿಲಾರು ಕ್ಲಸ್ಟರ್ ಕೇಂದ್ರದಲ್ಲಿ ನಡೆದಾಗಲೂ ಅಷ್ಟೇ ಸದಾಶಿವ ಉಳ್ಳಾಲ ಸರ್ ಅವರ ಹತ್ರ ಮಾತನಾಡಿದಾಗ ಅವರ ಇಡೀ ಸಮಿತಿಯ ಸದಸ್ಯರು ಅಂದರೆ ಭಗವತಿ ಆಂಗ್ಲ ಮಾಧ್ಯಮ ಇಡೀ ಟ್ರಸ್ಟ್ ನಮಗೆ ಸಹಕಾರವನ್ನು ಕೊಟ್ಟಿದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಇರುವವರು ಇಬ್ಬರು ಕ್ರಿಯಾಶೀಲ ಮುಖ್ಯ ಗುರುಗಳು, ಶ್ರೀಮತಿ ಸುರೇಖಾ ಹಾಗೂ ಶ್ರೀಮತಿ ಪ್ರಮೀಳಾ. ಎಲ್ಲ ರೀತಿಯ ಸಲಹೆ ಸೂಚನೆಗಳಿತ್ತು. ಇವತ್ತು ಇಷ್ಟು ಉತ್ತಮವಾಗಿ ಈ ಒಂದು ಪ್ರತಿಭಾ ಕಾರಂಜಿ ಇಲ್ಲಿ ಮೂಡಿ ಬರಬೇಕಾಗಿದ್ರೆ ಇದಕ್ಕೆ ಮುಖ್ಯ ಕಾರಣಕರ್ತರವರು. ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಯಾವುದೇ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯೋಜಿಸುವಂತಹ ಹೆಮ್ಮೆ ನಮ್ಮ ಈ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಗಿದೆ. ನಾನೊಂದು ಕ್ಲಸ್ಟರ್ CRP ಆಗಿ ಅತ್ಯಂತ ಹೆಮ್ಮೆಯಿಂದ ತಮ್ಮನ್ನು ಪ್ರಶಂಸಿಸ್ತಾ ಇದ್ದೇನೆ. ತಮ್ಮ ಇಡೀ ಆಡಳಿತ ಮಂಡಳಿಯವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯರು ಆಗಿರುವಂತಹ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ KMK ಮಂಜನಾಡಿ ಸರ್ ಅವರು, ನಮ್ಮ ಮಾರ್ಗದರ್ಶಕರು ಹೌದು. ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಿ ಸರ್, ತಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗಿದ್ದಾರೆ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರಾದ ಶ್ರೀಯುತ ಮೋಹನ್ ಶಿರ್ಲಾಲ್ ಸರ್, ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಿಕ್ಷಣ ಸಂಯೋಜಕರು ಪ್ರತಿಭಾ ಕಾರಂಜಿಯ ನೋಡಲ್ ಆಗಿರುವಂತಹ ಶ್ರೀಮತಿ ಅನ್ನಪೂರ್ಣ ಬುಚ್ಚನ್ ಮೇಡಮ್, ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೂ ನಮ್ಮೊಂದಿಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳಿತ್ತು ನಮಗೆ ಸಹಕರಿಸ್ತಾ ಇರುವವರು ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯವರಾದ ಶ್ರೀಮತಿ ಸುಷ್ಮಾ ವಿ ಕಿಣಿ ಮೇಡಮ್, ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೂ ತಲಪಾಡಿ ಕ್ಲಸ್ಟರ್ CRP ಅವರಾದ ಹರೀಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಉಳ್ಳಾಲ CRP ಅವರಾದ ಮೋಹನ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಮಾಧವ ಸರ್ ಅವರು ಖಜಾಂಚಿ ಭಗವತಿ ಎಜುಕೇಷನ್ ಟ್ರಸ್ಟ್ ಸರ್, ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದವರು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು, ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಉಳ್ಳಾಲ ಕ್ಲಸ್ಟರ್ನಿಂದ ತೀರ್ಪುಗಾರರಾಗಿ ಆಗಮಿಸಿದಂತಹ ಎಲ್ಲ ತೀರ್ಪುಗಾರ ಬಂಧುಗಳಿಗೂ ಹಾಗೂ ನಮಗೆ ಸಹಕಾರವನ್ನಿತ್ತಂತಹ ತನುಮನ ಧನ ಸಹಕಾರವನ್ನು ನೀಡಿದಂತಹ ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಗುರುಗಳಿಗೂ ಎಲ್ಲ ಶಾಲಾ ಆಡಳಿತ ಮಂಡಳಿಯವರಿಗೂ ಧನ್ಯವಾದಗಳು. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ನಮ್ಮ ಶಿಕ್ಷಕರ ಸಂಘದ ಪ್ರತಿನಿಧಿಯವರಾದ
ಶ್ರೀಯುತ ಚಂದ್ರಶೇಖರ್ ಸರ್ ಉಚ್ಚಿಲಗುಡ್ಡೆ ಶಾಲೆ, ಇವರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೂ ಶ್ರೀ ವಸಂತರಾಯ್ ಬಗಂಬಿಲ ಶಿಕ್ಷಕರ ಸಂಘದ ಪ್ರತಿನಿಧಿಗಳು ಸರ್, ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಶಾಲೆಗಳಿಂದ ಮಕ್ಕಳನ್ನು ಕರೆದುಕೊಂಡಂತಹ ಶಿಕ್ಷಕರಿಗೂ, ಎಲ್ಲ ಶಾಲೆಗಳಿಂದ ಆಗಮಿಸಿದಂತಹ ವಿದ್ಯಾರ್ಥಿಗಳಿಗೂ, ಹಾಗೂ ಕೊಠಡಿ ಮೇಲ್ವಿಚಾರಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೂ, ಛಾಯಾಚಿತ್ರಗಾರರಿಗೂ, ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಪೋಷಕ ಬಂಧುಗಳಿಗೂ, ಹಾಗೂ ಶಾಲಾ ಎಲ್ಲ ಸ್ವಯಂ ಸೇವಕ ವಿದ್ಯಾರ್ಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ವಂದಿಸ್ತಾ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರ್ದಾದ್ರೂ ಹೆಸರು ಹೇಳಲಿಕ್ಕೆ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಬಹಳ ಚೆನ್ನಾಗಿ ಆಯೋಜಿಸಿದಂತಹ ನಮ್ಮ ಭಗವತಿ ಶಾಲೆ ಯಾವುದೇ ಲೋಪ ಬಾರದ ಹಾಗೆ ಬಹಳ ಅಚ್ಚುಕಟ್ಟದಿಂದ, ಅದರ ಪರಿಶ್ರಮ ಎಷ್ಟಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಕೆಲಸ ಮಾಡಿದವರಿಗೆ ಗೊತ್ತಿರ್ತದೆ. ಸಾಧ್ಯವಾದಷ್ಟು ಗರಿಷ್ಠ ಮಟ್ಟದಲ್ಲಿ ಅವರು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಿದ್ದು ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಇದು ನಮ್ಮದೇ ಕಾರ್ಯಕ್ರಮ, ನಮ್ಮ ಇಲಾಖೆಯ ಕಾರ್ಯಕ್ರಮ ನಮ್ಮದೇ ಎಂದು ಭಾವಿಸಿ ನಾವು ಸುಧಾರಿಸಿಕೊಂಡು ಹೋಗುವ. ಅವರಿಗೆ ನಮ್ಮ ಅನಂತ ಧನ್ಯವಾದಗಳನ್ನು ಅರ್ಪಿಸಿ, ಮುಂದಿನ ಕಾರ್ಯಕ್ರಮಗಳಿಗೂ ಕೂಡ ತಮ್ಮ ಆಡಳಿತ ಮಂಡಳಿಯ ಸಹಕಾರ ನಮಗೆ ಹೀಗೆ ಇರಲಿ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರೊಂದಿಗೆ ತಮ್ಮ ನೆರವನ್ನು ಕೊಡ್ತಾ ನಮ್ಮ ಇಲಾಖೆಯೊಂದಿಗೆ ಸಹಕರಿಸಿ ಅಂತ ಕೇಳಿಕೊಳ್ತಾ, ಎಲ್ಲ ಇಲಾಖಾಧಿಕಾರಿಗಳು ಆಡಳಿತ ಮಂಡಳಿಗೂ ಸರ್ವರಿಗೂ ವಂದಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.
ಈಗ ಸ್ಪರ್ಧಾ ಸಂಖ್ಯೆ 3. ಇದೀಗ ವೇದಿಕೆಯಲ್ಲಿ ಸ್ಪರ್ಧಾ ಸಂಖ್ಯೆ 4. ನಿಮ್ಮ ಮುಂದೆ ಸ್ಪರ್ಧಾ ಸಂಖ್ಯೆ 5.
ಇದೀಗ ವೇದಿಕೆಯಲ್ಲಿ ಸ್ಪರ್ಧಾ ಸಂಖ್ಯೆ 8. ಇದೀಗ ವೇದಿಕೆಯಲ್ಲಿ ಸ್ಪರ್ಧಾ ಸಂಖ್ಯೆ 9. ಇದೀಗ ವೇದಿಕೆಯಲ್ಲಿ ಸ್ಪರ್ಧಾ ಸಂಖ್ಯೆ 6.
ಬಂದವರು ಆದಷ್ಟು ಬೇಗ ಅದಕ್ಕೆ ಮಾರ್ಕ್ ಹಾಕಲಿಕ್ಕೆ ಅಲ್ಲಿಗೆ ತೆರಳಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ.